ಕಾರ್ಕಳ ಪರಿಸರದಲ್ಲಿ ಇತ್ತೀಚೆಗೆ ಗೋಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದ್ದು, ಗೋಕಳ್ಳರು ರಾಜಾರೋಷವಾಗಿ ಅಮಾನುಷ ಹಾಗೂ ಅಮಾನವೀಯವಾಗಿ ಗೋವುಗಳನ್ನು ಕದ್ದೊಯ್ಯುತ್ತಿರುವುದು ತೀರಾ ಖೇದಕರವಾದ ಸಂಗತಿ ಎಂದು ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಕಾರ್ಕಳ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಬಂಗ್ಲೆಗುಡ್ಡೆ ಖಂಡಿಸಿದ್ದಾರೆ. ಗೋಕಳ್ಳತನದಿಂದ ಗೋವುಗಳನ್ನು ನಂಬಿ ಅವುಗಳ ಆದಾಯದಿಂದಲೇ ಬದುಕು ಕಟ್ಟಿಕೊಂಡಿರುವ ಅದೆಷ್ಟೋ ಬಡ ಜನರು ಗೋವುಗಳನ್ನು ಕಳೆದುಕೊಂಡು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಮಾತ್ರವಲ್ಲ, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಗೆ ಇಂತಹ ದುಷ್ಕೃತ್ಯಗಳಿಂದ ಧಕ್ಕೆಯಾಗುತ್ತಿದೆ. ಇಂತಹ ಗೋ ಕಳ್ಳತನ ಮಾಡುತ್ತಿರುವುದು ಕಿಡಿಗೇಡಿಗಳು ಯಾರೇ ಆಗಿರಲಿ ಅಂತಹ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಸಮಾಜದ ಸೌಹಾರ್ದತೆ ಶಾಂತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಮ್ಮ ಸಮುದಾಯ ಯಾವತ್ತೂ ಪೊಲೀಸ್ ಇಲಾಖೆ ಹಾಗೂ ಕಾನೂನಿನ ಪರವಾಗಿಯೇ ಕೆಲಸ ಮಾಡ್ತದೆ. ಯಾವುದೇ ನಮ್ಮಿಂದ ಅದಕ್ಕೆ ಬೇಕಾದಂಥ ಹೆಲ್ಪ್ಗಳು ಬೇಕಾದರೆ ಪೊಲೀಸ್ ಇಲಾಖೆ ನಾವು ಮಾಡಲಿಕ್ಕೆ ಸದಾ ಸಿದ್ಧರಾಗಿದ್ದೇವೆ. ಟೋಟಲ್ ಆಗಿ ನಮಗೇನಂತೇಳಿ ನಮ್ಮ ಊರಲ್ಲಿ ಶಾಂತಿ ಸೌಹಾರ್ದತೆ ಯಾವತ್ತೂ ನೆಲೆ ನಿಂತಿರಬೇಕು. ಅದಕ್ಕೆ ಧಕ್ಕೆಯಾಗುವಂಥ ಯಾವುದೇ ಕೆಲಸವನ್ನು ಯಾರೇ ಮಾಡಿದರೂ ಅದನ್ನು ನಾವು ಖಂಡಿಸ್ತೇವೆ, ಖಂಡಿತವಾಗಿ ಖಂಡಿಸ್ತೇವೆ. ಕೆಲವು ದಿನಗಳಿಂದ ಗೋಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಗೋವುಗಳನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿರುವ ಹಲವಾರು ಬಡ ಜನತೆ ಕಷ್ಟವನ್ನು ಅನುಭವಿಸುವಂತಾಗ್ತಾ ಇದೆ. ಇದಕ್ಕಾಗಿ ನಾವು ಮುಸ್ಲಿಂ ಒಕ್ಕೂಟ ಕಾರ್ಕಳ ಘಟಕದ ಅಧ್ಯಕ್ಷನಾಗಿ ಇಟ್ಕೊಂಡು ನಾನು ಬಲವಾಗಿ ಖಂಡಿಸ್ತಾ ಇದ್ದೇನೆ. ಹಾಗೆ ಈ ಗೋಕಳ್ಳರು ಯಾರೇ ಆಗಿರಲಿ, ಎಲ್ಲಿಯವರೇ ಆಗಿರಲಿ, ಹೆಚ್ಚು ಇನ್ಫ್ಲುಯೆನ್ಸಿಂಗ್ ಜನ ಆಗಿರಲಿ, ಅವರನ್ನು ಬಂಧಿಸಿ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತಲೇ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ನಾನು ವಿನಂತಿಸ್ತಾ ಇದ್ದೇನೆ, ಆಗ್ರಹಿಸ್ತಾ ಇದ್ದೇನೆ. ನಾರಾಯಣ ಕೋಚಿಂಗ್ ಸೆಂಟರ್ ಮಂಗಳೂರು. Coaching for IIT, JEE, NEET, Foundation with best ever faculty. 43 years of excellence. 630 plus colleges, schools, centers in 23 states with 6 lakh plus students. One of Asia's largest conglomerates in education. Now Narayana at Mangaluru. Admissions open. Contact Narayana Coaching Center Mangaluru. MJ Lotus Avenue, 2nd floor, Pons Hostel Road, opposite CV Nayak Hall, Mallikate, Kadri, Mangaluru.